2 ದಿನಗಳ ಕಾಲ ಮಂಗಳೂರಿನ ಹೊರವಲಯದ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜಿನ ಮೈದಾನದಲ್ಲಿ 93.5 ರೆಡ್ ಎಫ್ಎಂ ವತಿಯಿಂದ ನಡೆದ ರೆಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ 93.5 ರೆಡ್ ಎಫ್ಎಂ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ರು. ಈ ಕ್ರಿಕೆಟ್ ಟೂರ್ನಮೆಂಟ್ನ ವಿಶೇಷತೆಯೆಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಾರ್ಪೊರೇಟ್ ಕಂಪನಿಗಳ ಉದ್ಯೋಗಿಗಳಿಗಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ರು. ಅವಿಭಜಿತ ಜಿಲ್ಲೆಯ 24ಕ್ಕೂ ಅಧಿಕ ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಇನ್ನು 2ನೇ ದಿನ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನ ಸಮಾರೋಪ ಸಮಾರಂಭ ನಡೆಯಿತು. ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಇನ್ಫೋಸಿಸ್ ತಂಡ ವಿಜಯಿ ತಂಡವಾಗಿ ಹೊರಹೊಮ್ಮಿದ್ರೆ ಕರ್ನಾಟಕ ಫ್ರೆಂಡ್ಸ್ 11 ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿಪಾನ್ ಪೇಂಟ್ನ ಪ್ರಶಾಂತ್ ಅವರು, ಕ್ರಿಕೆಟ್ ಟೂರ್ನಮೆಂಟ್ ಎನ್ನುವುದು ಹಬ್ಬ ಇದ್ದ ಹಾಗೆ. ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ ಅವರು ವಿಜೇತರಿಗೆ ಶುಭಾಶಯ ಸಲ್ಲಿಸಿದರು. ನಿಪಾನ್ ಪೇಂಟ್ ಈ ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಕ್ರಿಕೆಟ್ ಮ್ಯಾಚ್ ರೆಡ್ ಎಫ್ ಎಮ್ನಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಂಥ ಕೋವಿಡ್ ಸಿಚುಯೇಷನಲ್ಲಿ ಈ ಕ್ರಿಕೆಟ್ ಈಸ್ ಲೈಕ್ ಎ ಸೆಲೆಬ್ರೇಷನ್ ಫಾರ್ ಇಂಡಿಯನ್ಸ್. ಇದೊಂಥರ ಫೆಸ್ಟಿವಲ್ ಥರ ನಮಗೆ. ಸೊ ಯಾರೆಲ್ಲ ಟೀಮ್ನವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ವಿನ್ನರ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ವೇಳೆ ಮಾತನಾಡಿದ ಮೈಸೂರು ಟ್ಯಾಕ್ಸಿವಾಲಾ ಸಂಸ್ಥೆಯ ಚೇತನ್ ಅವರು, ಕಾರ್ಪೊರೇಟ್ ಕಂಪನಿಗಳ ಉದ್ಯೋಗಿಗಳಿಗಾಗಿ ರೆಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವುದು ಸಂತಸದ ವಿಚಾರ. ಎಲ್ಲ ತಂಡಗಳು ಉತ್ಸಾಹದಿಂದ ಪಾಲ್ಗೊಂಡಿರುವುದು ಹೆಮ್ಮೆ ಎಂದು ಹೇಳಿದರು. ಈ ಕ್ರಿಕೆಟ್ನ ಇಲ್ಲಿ ನೋಡಿ ತುಂಬ ಖುಷಿ ಆಗುತ್ತೆ ನನಗಂತೂ. ನಾವು ಮೈಸೂರಲ್ಲೆಲ್ಲ ನೋಡ್ತಾ ಇದ್ವಿ, ಜಬರ್ದಸ್ತ್ ಮ್ಯಾಚ್ಗಳೆಲ್ಲ ನಡೀತಾ ಇತ್ತು. ಬಟ್ ಇಲ್ಲಿ ಸೋತಾ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು. ಅದು ಭಾರಿ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ಟೀಮಿಗೆ ಬೇಕಾಗಿರೋದು ಅದೇ ಸ್ಪಿರಿಟ್. ಎಸ್ಪೆಷಲಿ ಕಾರ್ಪೊರೇಟ್ಗೆ ಏನಾಗುತ್ತೆ, ಕಾರ್ಪೊರೇಟ್ಗೆ ಅವ್ರದ್ದೇ ಆದಂಥ ಒಂದು ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಅದರಲ್ಲಿ ಈ ಥರದ ಒಂದು ಕಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗೋದು ಒಂದು ಕಡೆಗೆ, ಅದ್ರ ಜೊತೆಗೆ ಈ ಖುಷಿನ ಎಂಜಾಯ್ ಮಾಡೋದಿರುತ್ತಲ್ಲ, ಅದರಲ್ಲಿ ನಾವು ಕೂಡ ಪಾರ್ಟ್ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಈ ಸಂದರ್ಭ ನಿಪಾನ್ ಡೀಲರ್ ಆಗಿರುವ ಆನಂದ್ ಕಾಮತ್ ಹಾಗೂ ವಿಷನ್ ಈವೆಂಟ್ಸ್ನ ದಾವೂದ್, ರೆಡ್ ಎಫ್ಎಂನ ಸ್ಟೇಷನ್ ಹೆಡ್ ಶೋಭಿತ್ ಶೆಟ್ಟಿ, ರೆಡ್ ಎಫ್ಎಂನ ಮೈಸೂರಿನ ಮುಖ್ಯಸ್ಥರಾದ ರಾಘವ್, ಶಿವಪ್ರಸಾದ್, ಚೇತನ್, ಸತೀಶ್ ಉಪಸ್ಥಿತರಿದ್ದರು. ಆರ್ಜೆ ಪ್ರಸನ್ನ ಹಾಗೂ ಕೀರ್ತನ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಶರಸಾನ್ಯಾನ್, ವಿಪೋ ನ್ಯೂಸ್, ಮಂಗಳೂರು.